ತಾವರೆಗಳು ಎಷ್ಟು ಚಂದ ಅಲ್ಲ. ಓ ಎಲ್ಲಿ ಟೊಮೆಟೊ ಆಗಿದೆ ಸಂಜೆ ಪ್ಯಾಕ್ ಮಾಡಿ. ಮೀನುಂಡು ಪಂಡೇರು ಫ್ರೆಶ್ ಕಾಪುಡು ಬಲೆತ ಇನ್ನ రెండు బర్రె పండులు అంచు ఎడ్డండి ತಾವರೆಗಳು ಎಷ್ಟು ಚಂದ ಅಲ್ಲ. ಓ ಎಲ್ಲಿ ಟೊಮೆಟೊ ಆಗಿದೆ. ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಸ್ಮೈಲ್ ಪ್ಲೀಸ್ ವಿತ್ ಮಿರೇನಿಟಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ನಾನು ವಿಡಿಯೋನ ಅಪ್ಲೋಡ್ ಮಾಡಿದೆ ಹತ್ತಿರ 1 ವಾರ ಜಾಸ್ತಿ ಆಯಿತು. ಸೊ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನನಗೆ ವಿಡಿಯೋನ ಶೇರ್ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮೊಂದಿಗೆ ಬಂದಿದ್ದೇನೆ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಎಂಡವರೆಗೆ ನೋಡಿ ನನಗೆ ಸಪೋರ್ಟ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಎಂತೆಲ್ಲ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಅಂತೇಳಿ ನೋಡುವ. ವಿಡಿಯೋನ ಎಂಡವರೆಗೆ ನೋಡಿ. ಥ್ಯಾಂಕ್ ಯು. ಇದೇ ಅರಳಿದೆ ಮುದುಡಿದ ತಾವರೆ ಅರಳಿದೆ, ಹಾಗೆ ರಾಗ. ತಾವರೆ ಆಗಿದೆ, ತಾವರೆ ಬೇಕಾದ್ರೆ ಅಲ್ಲಿ ಬಿಳಿ ತಾವರೆ ಉಂಟು, ಇಲ್ಲಿ ಕೆಂಪು ತಾವರೆ ಪಿಂಕ್ ಪಿಂಕ್ ಸಾರಿ ಅದರ ಕಾಮದ ಟೊಮೆಟೊ ಅಲ್ಲಿ ಗುಳ್ಳ ನೋಡಿ. ಬದನೆ ನಮ್ಮದ್ರಲ್ಲಿ ಅವತ್ತು ರಾಶಿ ರಾಶಿ ಆಗಿತ್ತಲ್ಲ. ಫ್ಲವರ್ ಅದು ಇದು ನೀರು ಖಾಲಿ ಆಗ್ತಾ ಬರುವಾಗ ಆಗುದ ತಾವರೆ. ತಾವರೆ ಮುಂಚೆಲ್ಲ ಕೊಯ್ದು ಯಾರ್ಯಾರು ಕೊಡ್ತಿತ್ತಲ್ಲ. ಅಲಸಂಡೆ ಇದು ಅಡಿಕೆ ಅಲ್ಲ, ಕಂಗಲ್ಲ ಅಡಿಕೆ, ಕಂಗು ಸೊಳ್ಳೆ ಅಡಿಕೆ ಸೊಳ್ಳೆ. ಕನ್ನಡದಲ್ಲಿ ಒಂದು, ತುಳುವಲ್ಲಿ. ಇದು ಬಾಳೆಹಣ್ಣೆಲ್ಲಿ ಹೋಗಿದೆ? ಬಾಳೆಕಾಯಿ ಎಲ್ಲಿಯೋ? ಹಾ ಎಂತ ಸಹ ಆಗ್ಲಿ, ತಾವರೆ ಬಾರಿ ಚಂದ ಕಾಣ್ತದೆ ಅಲ್ಲವ. ಇದೆಂತಮ್ಮ ಕಸವ ಕಂಗಿದ್ದ ಎಂತದ್ರದ್ದು? ಇವನೊಬ್ಬ ನಮ್ಮೊಟ್ಟಿಗೆ ನೋಡುದು ಎಲ್ಲ ಎಂತೆಲ್ಲ ಉಂಟು, ಎಂತ ಕತೆ. ಅಪ್ಪ ಫ್ಲವರ್ ಆತನ್ ಬಂತೀರ. ಓ ಒಂದು ಕ್ಯಾಬೇಜಾ ಆತ ನೈಟ್ ಲೆಪ್ಪುನ್ ಮಾರ ಬಿಡ್ದು ಮುಲೆಪ್ಪು ಜರ್ ಮರಕೇರಿಂಗ್ ಕಡ್ತಂಬತ್ತು ಲಕ್ಕ ಆನಿ ಕಡ್ಪನಾಗದ ಇತ್ತು ನಾನು ಪೂರ ತೆಕ್ಕೊಡು ಮರಗೇನ ಸೋ ಅಬ್ಬೆ ಒರಿಜಿನಲ್ ಜೆರಾಕ್ಸ್ ಇದ್ದ ಒಂಜಿಲ್ಲ ಮೋನೆಗ್ ಒಂದು ಮುಲ್ತಾನ್ ಮಿಟ್ಟಿದ ಒಂಚು ಪ್ಯಾಕ್ ಮಾಡಿ ದಾದೆ ಅದು ಕಲಿಸೋಜ್ವೇನ ಅಂಚನ ಸೀರೆ ಬರ್ತಾವ ಒಂದು ಮ್ಯಾಟ್ಗೆ ಸೀರೆ ಆಲ್ರೆಡಿ ಇಂಚ ಬರ್ತದೆ ಇಂಚ ಮಲ್ತದೆ ಒಂದು ಮ್ಯಾಟ್ ಪುಲ್ಲರಿಗೆ
ಹಿಡಿಯೋಕಾಯಿನ ಫುಲ್ ರೋಲ್ ಮಾಡ್ಕೊಂಡು ರೋಲ್ ఇంచిడు బాలయ్య సైడ్ ఇడుదు బాల ఈ సత్తి బతుండాలి నీకు కొంచెం అంచిన పొడికి దాదది సుప్రీత యాపల పోయిట అవు పొరనే పోకుండా ಅವು ಅಂತ ಬೇಡ ಹೆಂಗ್ ಕಾಲಿಲ್ಲ ಇನ್ನು ಬ್ಯಾಗ್ಗೆ ತನ್ನಾಗಿ ಇತ್ತಿದ್ದಾನ ഞാൻ പാടിനത് വീഡിയോട് ഷോ കൊണ്ടത്ത 299 ಇಂಚ ರೌಂಡ್ ಮಲ್ತದ ಬೊಕ್ಕ ಮಲ್ಪುಂಡು ಔಟ್ ಸೈಡ್ ಹೋಗ್ತಾ ಇದ್ದೇನೆ ಸೊ ಕಾಪಿಗೆ ಹೋಗ್ಲಿಕ್ಕೆ ಉಂಟು ಹೋಗುವಾಗ ನೋಡಿ ಈ ರೀತಿ ಬ್ಯಾಗ್ ಇದ್ರೆ ಎಷ್ಟು ಚಂದ ಅಲ್ಲ ಅಷ್ಟು ಹೀಗೆ ಹಾಕಿ ಹಿಡ್ಕೊಂಡು ಹೋದ್ರೆ ಆಯ್ತು ಮೊಬೈಲ್ ಅದು ಗಾಡಿ ರೈಡ್ ಮಾಡುವಾಗ ಈಸಿ ಆಗ್ತದೆ ಡಿಜಿಟಲ್ ಸೇವಾ ಕೇಂದ್ರ ಸೇವಾ ಸಿಂಧುವಲ್ಲಿ ಸ್ವಲ್ಪ ನಂದು ಕಸಿನ್ಗೆ ಏನೊಂದು ಗೃಹಲಕ್ಷ್ಮಿದ ಬಗ್ಗೆ ಕೇಳಲಿಕ್ಕಿತ್ತು ಹೇಳಿದಕ್ಕೆ ನಾನು ಅವರೊಟ್ಟಿಗೆ ಬಂದಿದ್ದೆ ಸೊ ಇಲ್ಲಿ ಅವರಿಗೆ ಬೇಕಾದ ಮಾಹಿತಿಯನ್ನು ಕೇಳಿ ತಿಳ್ಕೊಂಡ್ರು ಇಲ್ಲಿಂದ ನಾವು ಮೋರ್ ಸೂಪರ್ ಮಾರ್ಕೆಟ್ಗೆ ಹೋದ್ವಿ ಅದಾದ್ಮೇಲೆ ನಾನು ಮೋರ್ ಸೂಪರ್ ಮಾರ್ಕೆಟ್ಗೆ ಹೋದೆ ಮೋರ್ ಸೂಪರ್ ಮಾರ್ಕೆಟ್ಗೆ ಹೋದಾಗ ನಾನು ಜಾಸ್ತಿ ಸೊಪ್ಪು ಮತ್ತು ತರಕಾರಿಗಳನ್ನು ಮಾತ್ರ ತಗೊಳ್ಳುವಂಥದ್ದು ಬೇರೆ ವಸ್ತುಗಳು ಆಫರಲ್ಲಿ ಇದ್ದಾಗ ತಗೊಳ್ಬೋದು ಅದು ಬಿಟ್ಟರೆ ನಾನು ಬೇರೆ ರೆಫರ್ ಮಾಡ್ಲಿಕ್ಕೆ ಹೋಗುದಿಲ್ಲ ಮೆಂತೆ ಸೊಪ್ಪು 7 ರೂಪೀಸಿಗೆ ಇತ್ತು ಸೊ ಒಂದು ಸ್ವಲ್ಪ ನೋಡ್ಲಿಕ್ಕೆ ಸಹ ಒಳ್ಳೇದು ಇದ್ದ ಹಾಗೆ ಇತ್ತು ಹಾಗಾಗಿ ನಾನು 3 ಕಟ್ಟು ಮೆಂತೆ ಸೊಪ್ಪನ್ನು ತಕೊಂಡೆ 7 ರೂಪಾಯಿಗೆ ಇತ್ತು ಅದು ಆದ ನಂತರ ಬೆಂಡೆಕಾಯಿ ಕಣ್ಣಿಗೆ ಬಿತ್ತು ಬಟ್ ಅದನ್ನು ನಾನು ತಕೊಳ್ಳಿಲ್ಲ ಯಾಕೆ ಹೇಳಿದ್ರೆ ಅದು ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ಜಾಸ್ತಿ ಕಫ ಆಗ್ತದೆ ಅದಾದ್ಮೇಲೆ ಡ್ರ್ಯಾಗನ್ ಫ್ರೂಟ್ 64 ನಾನು ತಕೊಳ್ಳಿಲ್ಲ ಬಟ್ ಜಸ್ಟ್ ಒಂದೊಂದ್ಸತಿ ಜಾಸ್ತಿ ಇರ್ತದೆ ಡ್ರ್ಯಾಗನ್ ಫ್ರೂಟಿಗೆ ರೇಟ್ ಸೊ ಇದೆಲ್ಲ ಒಂದು ತಕೊಂಡು ನನ್ನ ಟ್ರೇಲಿ ಬರೀ ಸೊಪ್ಪು ಮಾತ್ರ ಇತ್ತು ತಕೊಂಡ್ವಿ ಎಡ್ಡುಂಡಿ ఇల్లడిపో తింటోలే ఆడ జోరు బాజలాండు ఒక బేతే చాలా పర్రెగ్ పొచ్చందండ మరణ ప్రాబ్లం ఎంక ఇಷ್ಟ ఇజ్ಜಿ ಬೇತ ಪರ್ರೆಗ್ ಬೊಂಡ ಬರಲಿ ಹೊಟ್ಟೆ ಮಾಡ್ತದೆ ಪರ್ಗ ನೀರು ತಿಕ್ಕೊಂಡು ಆಯ್ತದ 20 ರೂಪಾಯಿಗೆ ಒಂಜಿ ನೈಟ್ ಮೂಜಿ ಬರ್ತದೆ ಅದಾದ ನಂತರ ಒಂದು ಸ್ವಲ್ಪ ಇದು ಡ್ರೆಸ್ ಮೆಟೀರಿಯಲ್ ಬೇಕಿತ್ತು ಬ್ಲೌಸಿಗೆ ಮೀಟರ್ 150 ತಕೊಳ್ತಾ ಇದ್ವಿ ನಾವು ಇದು ಎಲ್ಲ ಇದು ಸಹ ಇದು 100 ರೂಪಾಯಿ ಚಂದ ಉಂಟು ಇದು ಮೀಟ್ರಿಗೆ 150 ರೂಪಾಯಿ ಇದು ಸೀರೆದು ಆಗ್ಬೋದು ಇದೊಂಥರ ಚಂದ ಉಂಟಲ್ಲ 300 ಸೀರೆ ಅದು ನನಗೆ ಆಗುದಿಲ್ಲ ಸೆಟ್ ಇದೆಯೇ ವರ್ಕ್ ಅದಕ್ಕೆ ಪಾರ್ಟ್ನರ್ ಇಲ್ಲಿ ಸುಪ್ರೀತ್ ನಾನು ಕೇಳಿ ನಾವು ಡ್ಯೂಟಿಯಿಂದ ಬಂದದ್ದು ಕೈಗೆ ಇಡ್ಲಿಕ್ಕ ಅಷ್ಟೇ ಎಷ್ಟಾಯ್ತು ಎಷ್ಟಾಯ್ತು ಸೊ ಅದಾದ್ಮೇಲೆ ಸಂಜೆಗೆ ನನ್ನ ಫ್ರೆಂಡ್ ನಂಗೆ ಕಾಲ್ ಮಾಡಿ ಹೇಳಿದ್ಲು ಮೀನುಂಟಂತ ಸೊ ಕಾಪು ಲೈಟ್ ಹೌಸಿಗೆ ಬಲೆದು ಮೀನು ತರ್ಲಿಕ್ಕೆ ಅಂತೇಳಿ ನಾನು ಮತ್ತೆ ಕಸಿನ್ ಹೋದ್ವಿ ನಂಗೆ ಮೀನುಂಟಂತೇಳಿ ಹೇಳಿದ್ರು ಸೊ ಅಲ್ಲಿ ಹೋಗಿ ನೋಡುವಾಗ ಮೀನು ತುಂಬ ಫ್ರೆಶ್ ಆಗಿತ್ತು ಮತ್ತು ನಾವು ಒಟ್ಟಿಗೆ ಹೋದವರೆಲ್ಲ ಸ್ವಲ್ಪ ಮೀನನ್ನು ತಗೊಂಡು ಬಂದ್ವಿ ನಿಜವಾಗಿ ಸಹ ಒಳ್ಳೆ ಇತ್ತು ಫ್ರೆಶ್ ಆದ ಕಾರಣ ನೀವು ಸಹ ಒಂದೊಂದ್ಸತಿ ಸಂಜೆ ಹೊತ್ತಿಗೆ ಲೈಟ್ ಹೌಸಿಗೆ ಹೋದರೆ ಅಲ್ಲೆಲ್ಲ ಬಲೆ ಇದು ಮೀನು ಸಿಗ್ತದೆ ಹತ್ರ ಸಂಜೆಗೆ 8 ಗಂಟೆ ಆಗಿತ್ತು ನೀವು ನೋಡ್ಬೋದು ಸುತ್ತಮುತ್ತ ಎಲ್ಲ ಲೈಟ್ಗಳೆಲ್ಲ ಕಾಣ್ತಾ ಇತ್ತು ಸ್ವಲ್ಪ ಜನ ಇದ್ರು ಸೊ ತುಂಬ ಅಲ್ಲಲ್ಲಿ ಬಲೆ ಹಾಕಿ ಮೀನು ಹಿಡಿತಾ ಇದ್ರು ಸೊ ಇದಾದ್ಮೇಲೆ
ನಾವು ಅಲ್ಲಿಂದ ಹೊರಟ್ವಿ. ಸೊ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾಳೆ ಮತ್ತೆ ನಿಮ್ಮನ್ನು ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್ ಬಾಯ್.